ಸುಮಿತ್ ಶೆಟ್ಟಿ ಸರ್, ನಿಮಗೆ ಈಗ ಸರ್ ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಆಲಿಸಲಿಕ್ಕೆ ತಯಾರಿಲ್ಲ ಎನ್ನುವಂಥದ್ದಕ್ಕೆ ನಿಮ್ಮ ಉತ್ತರ ಏನಿದೆ? ಅಲ್ಲ ನೋಡಿ, ನಾನು ಮೊದಲನೇದಾಗಿ ಸ್ಪಷ್ಟಪಡಿಸುವಂಥದ್ದು, ನಾವು ಕೇಂದ್ರ ಸರ್ಕಾರದ ವಕ್ತಾರರಾಗಿ ಇಲ್ಲಿ ಕೇಂದ್ರ ಸರ್ಕಾರವನ್ನು ಸಮರ್ಥನೆ ಮಾಡ್ತಾ ಇರುವಂತವ್ರಲ್ಲ. ಬದಲಾಗಿ ನಾವು ಒಂದು ವಿದ್ಯಾರ್ಥಿ ಸಮೂಹವಾಗಿ ಈ ಎಲ್ಲ ವಿಷಯಗಳನ್ನ ಹಿಡ್ಕೊಂಡು ನಮ್ಮ ರೀತಿಯಲ್ಲಿ ನಮ್ಮ ಪ್ರತಿಕ್ರಿಯೆ ಏನು ಅಂತ ಹೇಳಿದಂತ ಸಂದರ್ಭದಲ್ಲಿ, ಇವತ್ತು ಕೇಂದ್ರ ಸರ್ಕಾರ ವಾಸ್ತವಿಕ ಸತ್ಯಗಳನ್ನು ಅರಿದಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಬಗೆಹರಿಸ್ತಿಲ್ಲ ಅಂತ ಹೇಳಿದ್ರೆ, ಇವತ್ತು ಅಷ್ಟು ಕಠಿಣವಾದಂತ ಕ್ರಮಗಳನ್ನ ಇವತ್ತು ನೀವು ನೋಡಿದ್ರೆ, ಇವತ್ತು ಪಬ್ಲಿಕ್ ಎಕ್ಸಾಮಿನೇಷನ್ ಪ್ರಿವೆನ್ಷನ್ ಆಫ್ ಮಿಸ್ಯೂಸ್ ಆಕ್ಟ್ ಅಂತ ತಂದಿದೆ. ಅಂದ್ರೆ ಇಷ್ಟರವರೆಗೆ ದೇಶದಲ್ಲಿ ಯಾವುದೇ ಒಂದು ಕಾನೂನು ವಿಶೇಷವಾಗಿ ಎಕ್ಸಾಮಿನೇಷನ್ ಒಫೆನ್ಸಸ್ ಗಳಿಗೆ ಅಂತ ಇರ್ಲಿಲ್ಲ. ಆದ್ರೆ ಕೇಂದ್ರ ಸರ್ಕಾರ 2024ರಲ್ಲಿ ಯಾವಾಗ ನೀಟ್ ನಲ್ಲಿ ಅಕ್ರಮ ಆಗಿದೆ ಅಂತ ಹೇಳಿ ಸುದ್ದಿ ಬಂತು 24ರ ಸಂದರ್ಭದಲ್ಲಿ, ಕೇಂದ್ರ ಸರ್ಕಾರ ಅದನ್ನ ಎನೆಕ್ಟ್ ಮಾಡ್ತು ಪಾರ್ಲಿಮೆಂಟ್ ಅಲ್ಲಿ. ಯಾಕಂತ ಹೇಳಿದ್ರೆ ಕಠಿಣ ಶಿಕ್ಷೆಗಳಾಗಬೇಕು. ಇವತ್ತು 5 ರಿಂದ 14 ವರ್ಷದವರೆಗೆ ಶಿಕ್ಷೆ ಆಗ್ತದೆ, 1 ರಿಂದ 5 ಕೋಟಿವರೆಗೆ ದಂಡ ಬೀಳ್ತದೆ. ಆ ಭಯಕ್ಕಾದ್ರೂ ಕೂಡ ಇಂತಹ ಘಟನೆಗಳು ಆಗದಿರ್ಲಿ ಅಂತ ಹೇಳಿ ನಿನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳ್ತಾರೆ, ಏನು ಲೀಕ್ ಅನ್ನುವಂಥದ್ದು ಕೇವಲ ಒಬ್ಬ ವ್ಯಕ್ತಿಯಿಂದ ಆಗುವಂತದ್ದಲ್ಲ, ಅದು ನ್ಯಾಷನಲ್ ಕನ್ಸರ್ನ್ ಅಂತ ಹೇಳಿ. ಒಬ್ಬ ಸಿವಿಕ್ ಸೆನ್ಸ್ ನಾಗರಿಕ ಶಿಷ್ಟಾಚಾರದ ಬಗ್ಗೆ ಮಾತನಾಡುವಂತ ನಾವುಗಳು ಇದ್ರ ಬಗ್ಗೆ ಕೂಡ ಒಂದು ಸಮಾಜವಾಗಿ ನಾವು ಒಗ್ಗಟ್ಟಾಗಬೇಕು, ಇದನ್ನು ವಿರೋಧಿಸುವಂತ ಕೆಲಸಗಳಾಗಬೇಕು. ಹಾಗಾಗಿ ನಾವು ಕೇಂದ್ರ ಸರ್ಕಾರವನ್ನು ಸಮರ್ಥನೆ ಮಾಡ್ತಾ ಇದ್ದೇವೆ ಅಂತಲ್ಲ, ಬದಲಾಗಿ ಈ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗ್ಲಿಲ್ವಾ? ಆಗಿದೆ. ನೀಟ್ ಪೇಪರ್ ಹಿಂದೆ ಲೀಕ್ ಆಗ್ಲಿಲ್ವಾ? ನೀಟ್ ಪೇಪರ್ ಅಂತಲ್ಲ, ಅನೇಕ ಸೆಂಟ್ರಲ್ ಗವರ್ನಮೆಂಟ್ ಎಕ್ಸಾಮ್ಸ್ಗಳು 2006ರಲ್ಲಿ CBSE ಎಕ್ಸಾಮ್ ಲೀಕ್ ಆಯ್ತು, 2012ರಲ್ಲಿ AIMS ಪೇಪರ್ಗಳು ಲೀಕ್ ಆಯ್ತು, 2013ರಲ್ಲಿ SSC ಎಕ್ಸಾಮ್ಸ್ ಗಳು ಲೀಕ್ ಆಯ್ತು, AIBA ಎಕ್ಸಾಮ್ ಗಳು ಲೀಕ್ ಆಯ್ತು, ಆಲ್ ಇಂಡಿಯಾ ಇಂಜಿನಿಯರಿಂಗ್ ಎಕ್ಸಾಮ್ಸ್ ಗಳು ಲೀಕ್ ಆಯ್ತು. ಎಷ್ಟು ಎಜುಕೇಶನ್ ಮಿನಿಸ್ಟರ್ಗಳು ರಾಜೀನಾಮೆ ಕೊಟ್ಟರು ಭಾರತದಲ್ಲಿ? ಈ ಪ್ರಶ್ನೆಯನ್ನ ಮಾಡಬೇಕು. ಹಾಗಾಗಿ ಏನು ನಮ್ಮ ಮಂತ್ರಿಗಳ ರಾಜೀನಾಮೆ ಅಂತ ಏನಿದೆ, ಏನು ಶಿಕ್ಷಣ ಸಚಿವರ ರಾಜೀನಾಮೆ ಅನ್ನುವಂಥದ್ದು ನೆಪ ಮಾತ್ರ. ಬದಲಾಗಿ ವಿದೇಶಿ ಶಕ್ತಿಗಳು ಸೇರ್ಕೊಂಡು ವ್ಯವಸ್ಥಿತವಾಗಿ ಈ ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡ್ಲಿಕ್ಕೆ ವಿದ್ಯಾರ್ಥಿಗಳ ಸೋಗಿನಲ್ಲಿ ಬಂದಿದ್ದಾರೆ. ಓಕೆ, ಅಬ್ದುಲ್ ಸರ್, ನಿಮ್ಮ ಹತ್ರ ಕೇಳುವಂಥದ್ದು, ಈಗ ಈ ವಿದ್ಯಾರ್ಥಿಗಳ ಹೋರಾಟ ಎನ್ನುವಂಥದ್ದು ನಾವು ಆಗ್ತಾನೆ ಮೊದಲಿಗೆ ಹೇಳಿರುವಂತೆ ಇದು ದೇಶದ ರಾಜಕೀಯ ಬದಲಾವಣೆಗೆ ಏನಾದರೂ ನಾಂದಿ ಆಗುವಂಥ ಚಾನ್ಸಸ್ ಇದೆಯಾ? ಇಷ್ಟೊಂದು ಜನ ಈಗ ವಿದ್ಯಾರ್ಥಿಗಳು ಹೋರಾಟ ನಡೆಸ್ತಾ ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ. ಖಂಡಿತವಾಗಿಯೂ ಇಂತಹ ಕೆಲವು ಉದಾಹರಣೆಗಳು ನಮ್ಮ ಇತಿಹಾಸದಲ್ಲಿದೆ. 1905 ಬೆಂಗಾಲ್ ಲಿಬರೇಷನ್ ಮೂವ್ಮೆಂಟ್ ಇರುವಾಗ ಅಂದಿನ ವಿದ್ಯಾರ್ಥಿಗಳು ಮತ್ತು ಯುವಕರು ಸೇರಿ ಮಾಡಿದಂತಹ ಒಂದು ದೊಡ್ಡ ಪರಿಣಾಮ ಆಗಿತ್ತು ಬ್ರಿಟಿಷರ ವಿರುದ್ಧ. ಅದರ ನಂತರ 1920ಯಲ್ಲಿ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಇದೆ, ಅದು ಕೂಡ ಸಫಲ ಆಗಿದ್ದು ವಿದ್ಯಾರ್ಥಿಗಳು ಮತ್ತು ಯುವಕರು ಮಾಡಿರುವಂತಹ ಹೋರಾಟದಿಂದ. ಸರ್, ನಾವು ಮಾತುಕತೆ ಮುಂದುವರಿಸೋಣ. ಒಂದು ಕರೆ ಇದೆ ನಮ್ಮೊಂದಿಗೆ, ಡೆಮೊಕ್ರಾಟಿಕ್ ವೆಲ್ಫೇರ್ ಇಂಡಿಯಾ ಇದರ ದಿವಾಕರ್ ರಾವ್ ಅವರು ನಮ್ಮೊಂದಿಗೆ ಕರೆಯಲ್ಲಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ ದಿವಾಕರ್ ಸರ್. ಸರ್ ನಮಸ್ಕಾರ. ವೆಲ್ಫೇರ್ ಪಾರ್ಟಿ ಇಂಡಿಯಾ ದಿವಾಕರ್ ರಾವ್, ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್. ಹೌದು, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ತಾವು ಮಂಡಿಸಬೇಕು ಸರ್. ನಾವು ನಿಮ್ಗೆ ಕರೆಯಲ್ಲಿ ಕನೆಕ್ಟ್ ಆಗಿದ್ದೇವೆ, ಮಾತಾಡಿ ಸರ್. ಸರ್, ಏನಂತ ಹೇಳಿದ್ರೆ ಈ ಶಿಕ್ಷಣ ನಮ್ಮ ಮೂಲಭೂತ ಹಕ್ಕುಗಳು ಒಂದು, ನಮ್ಮ ಸರ್ಕಾರ ನಮ್ಗೆ ಕೊಟ್ಟಂತದ್ದು. ಹೌದು, ಈ ಮೂಲಭೂತ ಹಕ್ಕುಗಳು ಒಂದಂತ ಹೇಳಿದ್ರೆ ನಮ್ಗೆ ಈಗ ಸರ್ಕಾರ ಮಾಡಿದ 3 ವರ್ಷ ಪ್ರಾಯದಲ್ಲಿ ಅಂಗನವಾಡಿಗೆ ಸೇರಿಸಬೇಕಂತ ವ್ಯವಸ್ಥೆ ಮಾಡಿ ಶಿಕ್ಷಣವನ್ನು ಉನ್ನತಿಗೇರಿಸಬೇಕಂತ ವ್ಯವಸ್ಥೆ ಆಗಿದೆ. ಆ ಪ್ರತಿ ಹಂತದಲ್ಲಿ ಪರೀಕ್ಷೆಯನ್ನು ದಾಟಿ ಒಂದು ಹಂತಕ್ಕೆ ಬರ್ತಾನೆ ಅಂತ ಹೇಳಿದ್ರೆ ನೌಕರಿ ಬಗ್ಗೆ ಏನಾದ್ರು ಕೈ ಮಾಡ್ಲಿಕ್ಕೆ. ಆದ್ರೆ ಈ ನೌಕರಿ ಬಗ್ಗೆ ಅಂತ ಹೇಳುವಾಗ ಒಂದು ದೊಡ್ಡ ಮಟ್ಟದ ಪರೀಕ್ಷೆ ನಡೀತದೆ. ಈ ಪರೀಕ್ಷೆ ಯಾವ ರೀತಿ ಅಂತ ಹೇಳಿದ್ರೆ ರಾಜ್ಯ ಮಟ್ಟದಿರ್ಬೋದು, ದೇಶದ ಮಟ್ಟದಿರ್ಬೋದು. ಇತ್ತೀಚೆಗೆ ನಡೆದ ಒಂದು ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಆ ಪರೀಕ್ಷೆನೇ ನಿಂತು ಹೋಯ್ತು. ಹೌದು, ಎಷ್ಟೋ ಜನ ವಿದ್ಯಾರ್ಥಿಗಳು ಆ ಪರೀಕ್ಷೆಯ ಆಶೆಯಲ್ಲಿದ್ದದನ್ನು ಮರೆತು ಅವರು ಆಶೆಯಲ್ಲಿದ್ರು. ಆದ್ರೆ ಏನ್ ಮಾಡ್ಲಿ, ಇಂತ ಹೋದದಕ್ಕೆ ಕೆಲವು ವಿದ್ಯಾರ್ಥಿಗಳು ಆತ್ಮಹತ್ಯೆ ಕೂಡ ಮಾಡಿದ್ರು ಪಾಪ ಅವರು. ಇದು ದೇಶಕ್ಕೆ ಒಂದು ದೊಡ್ಡ ನಷ್ಟ. ಆ ವಿದ್ಯಾರ್ಥಿಗಳಲ್ಲಿ ಯಾರಾದ್ರೂ ವಿಜ್ಞಾನಿಗಳಲ್ಲ, ಇನ್ನು ಏನಾದ್ರೂ ಆಗ್ಬೋದಿತ್ತು. ಆದ್ರೆ ಇದಕ್ಕೆ ನಮ್ಮ ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆಯ ವ್ಯವಸ್ಥೆ ಮಾಡುವಂತದ್ದು. ಆ ಕೇಂದ್ರ ಸರ್ಕಾರದಿಂದ ಯಾವುದೇ ಒಂದು ಅದಕ್ಕೆ ಉತ್ತರ ಬರಲಿಲ್ಲ. ಆಮೇಲೆ ಅದನ್ನು ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಿದ್ರು. ಆದ್ರೆ ಏನಂತ ಹೇಳಿದ್ರೆ ಇತ್ತೀಚೆಗೆ ಪತ್ರಿಕೆಯಲ್ಲಿ ಬಂದ ಹಾಗೆ ಜಂತರ್ ಮಂತರಲ್ಲಿ ಯುವಕರು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಮುಷ್ಕರ ಮಾಡುವಾಗ
ಅಲ್ಲಿ ಕೇಂದ್ರ ಸರ್ಕಾರವೇ ಅವರ ವಿರುದ್ಧವಾಗಿ ಲಾಠಿ ಚಾರ್ಜ್ ಆಮೇಲೆ ಜಲಪೀರಿಗೆ ಇದೆಲ್ಲ ಮಾಡಿದ್ರು. ಯಾಕಂತ ಹೇಳಿದ್ರೆ ಶಿಕ್ಷಣಕ್ಕೋಸ್ಕರ ಅವ್ರು ಕೇಳಿದಲ್ಲದ ಬೇರೆ ಯಾವುದನ್ನು ಕೇಳಲಿಲ್ಲ ಅವರು. ಆದ್ರೆ ಶಿಕ್ಷಣ ಪಡೆದ ನೋಡಿ ಅವರು ಅದರಲ್ಲಿ ಸಾಧಾರಣ ಕೆಲವು ಲಾಠಿಗಳಲ್ಲಿ ಆಣಿಗಳ ಮೊಳೆಗಳನ್ನು ನಾವು ಕಂಡೇವೆ. ಆಣಿ ಹೊಡೆದದ್ದು, ಆಣಿಯಲ್ಲಿ ಸಮೇತ ಹೊಡೆದದ್ದು ಬರ್ತಾ ಉಂಟು ವಾಟ್ಸಪ್ ಫೇಸ್ಬುಕ್ ಅಲ್ಲೆಲ್ಲ. ಇದು ಬಹಳ ಬೇಜಾರು. ನಾನೇನು ಹೇಳುವುದೇನಂತ ಹೇಳಿದ್ರೆ, ನೀಟ್ ಪರೀಕ್ಷೆಯಲ್ಲಿ ಹಲವು ಗೊಂದಲಗಳು ಆಗಿತ್ತು. ಆದ್ರೆ ಕೇಂದ್ರ ಸರ್ಕಾರ ನೀತಿಯಿಂದ ಪ್ರಶ್ನೆ ಪತ್ರಿಕೆ ಕಳವು ಲಕ್ಷಾಂತರ ರೂಪಾಯಿಯ ಮಾರಾಟ ಈಗಾಗಲೇ ಸರ್ಕಾರಕ್ಕೆ ತಿಳಿದಿದೆ. ಆದ್ರೆ ಅವರನ್ನು ಸರಿಯಾಗಿ ತನಿಖೆ ನಡೆಸದೆ ಅರ್ಧಂಬರ್ಧ ಮಾಡಿ ಬಿಟ್ಟಿದ್ದಾರೆ. ಇದರಲ್ಲಿ ಕೇಂದ್ರ ಸರ್ಕಾರದ ಕಡೆಯವರೇ ಪಾಲುದಾರ ಅಂತ ಹೇಳಿ ಮುಖ್ಯ ಪತ್ರಿಕೆಯಲ್ಲಿ ಬರ್ತಾ ಇಲ್ಲ, ಸಾಧಾರಣ ವಾಟ್ಸ್ಆಪ್ ಫೇಸ್ಬುಕ್ ಅಲ್ಲಿ ಬರ್ತಾ ಉಂಟು. ಇದಕ್ಕೆ ಕೇಂದ್ರ ಸರ್ಕಾರ ಕೂಡ ಇದಕ್ಕೆ ಉತ್ತರ ಕೊಡ್ತಿಲ್ಲ. ಕೇಂದ್ರ ಸರ್ಕಾರ ಗಮನ ಸೆಳೆಯಲು ವಿದ್ಯಾರ್ಥಿಗಳು ಇಲ್ಲಿ ಸೇರಿದ್ದು ಸರಿ, ಅವರು ಜಂತರ್ ಮಂತರ್ ಅಂತ ಹೇಳಿ ಒಂದು ವ್ಯವಸ್ಥೆಯಲ್ಲಿ. ಆದ್ರೆ ಆ ರೀತಿ ಅವರಿಗೆ ಹೊಡೆತ ಕೊಟ್ಟದ್ದು ತಪ್ಪು. ಒಂದು ಮತ್ತೊಂದು ವಿಷಯ ನಿಮ್ಗೆ ನಾನು ಒಂದು ಗಮನಕ್ಕೆ ತರಲಿಕ್ಕೆ ಮಾಡ್ತೇನೆ. ನೋಡಿ, ಕೇಂದ್ರ ಸರ್ಕಾರದ ಪಾಲುದಾರ ಪಕ್ಷದ ಒಂದು ಅಂಗ ಸಂಘಟನೆ ABP ಸಮೇತ ಇದಕ್ಕೆ ಬೆಂಬಲ ಕೊಡ್ಲಿಲ್ಲ. ಏನಂತ ಹೇಳಿದ್ರೆ, ಕೇಂದ್ರ ಸರ್ಕಾರ ಬಿಜೆಪಿ ಇರುವುದರಿಂದಾಗಿ ಇವರಿಗೆ ಕೀ ಕೊಟ್ರೆ ಮಾತ್ರ ABP ಬೊಬ್ಬೆ ಹೊಡೆಯೋದು. ನಾವು ಇತ್ತೀಚೆಗೆ ಮಂಗಳೂರಲ್ಲಿ ಹಲವು ಬಾರಿ ನಾವು ನೋಡಿದ್ದೇವೆ. ಆದ್ರೆ ಮತ್ತೊಂದು ವಿಷಯ ಏನಂತ ಹೇಳಿದ್ರೆ, 1997 ಅಲ್ಲಿ ಒಡಿಶಾದಲ್ಲಿ ಒಂದು ದೊಡ್ಡ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯ್ತು. ಅದರ ವಿರುದ್ಧ ಅಂದಿನ ABP ನಾಯಕರೊಬ್ಬರು ಪ್ರತಿಭಟನೆ ನಡೆಸಿದ್ರು. ಸಾವಿರಾರು ಪ್ರತಿಭಟನೆ ಆ ಪ್ರಶ್ನೆ ಸೋರಿಕೆ ವಿರುದ್ಧವಾಗಿ. ಆದ್ರೆ ಅಲ್ಲಿ ಲಾಠಿ ಚಾರ್ಜ್ ಆಯ್ತು, ಪೊಲೀಸರನ್ನ ಪೆಟ್ಟು ಕೂಡ ತಿಂದ್ರು. ಆದ್ರೆ ಅದರ ನಾಯಕತ್ವ ವಹಿಸಿಕೊಂಡವರು ಯಾರು ಗೊತ್ತಾ? ಇಂದಿನ ಕೇಂದ್ರ ಸರ್ಕಾರದ ಧರ್ಮೇಂದ್ರ ಪ್ರಧಾನ್, ಅಂದು ಪೆಟ್ಟು ತಿಂದವರು. ಆದ್ರೆ ಇಂದು ಯುವಕರು ಪೆಟ್ಟು ತಿಂದಾಗ ಏನು ಮಾತಾಡ್ಲಿಲ್ಲ. ಅಂದಿನ ನೋವನ್ನು ಅವರು ಇತಿಹಾಸವನ್ನು ಮರೆತಿದ್ದಾರೆ. ಒಂದು ಮತ್ತೆ ಇತ್ತೀಚೆಗೆ ನಮ್ಮ ದೇಶ, ಭಾರತ ದೇಶ ಪ್ರಪಂಚದಲ್ಲಿ ಗುರುತಿಸುವಂತ ವ್ಯವಸ್ಥೆ ಆಗಿದೆ. ಹೌದು, ವಿದೇಶದ ಪತ್ರಿಕೆಗಳಲ್ಲಿ ನಮ್ಮ ದೇಶದ ವ್ಯವಸ್ಥೆಯನ್ನು ಗಮನಿಸುವಂತ ವ್ಯವಸ್ಥೆ ಆಗ್ತಾ ಉಂಟು. ಅಲ್ಲಿ ಅವರು ನಮ್ಮ ಕಡೆಗೆ ಗಮನ ಕೂಡ ಕೊಡ್ತಿದ್ದಾರೆ. ನಮ್ಮ ಪ್ರಧಾನಿಗಳು ವಿದೇಶಕ್ಕೆ ಹೋಗಿ ನಮ್ಮ ದೇಶದ ಕೆಲವು ವಿಷಯಗಳು ತಿಳಿಸ್ತಾರೆ, ಇದೆಲ್ಲ. ಆದ್ರೆ ಶಿಕ್ಷಣ ವಿದೇಶಗಳಲ್ಲಿ ಒಳ್ಳೆಯ ವ್ಯವಸ್ಥೆ ಕೂಡ ಆಗ್ತಾ ಉಂಟು. ಅಲ್ಲಿ ಮುಷ್ಕರ ಎಂಬುದು ಬಹಳ ಕಮ್ಮಿ. ನಮ್ಮ ದೇಶದಲ್ಲಿ ಪ್ರತಿಯೊಂದು ವಿಷಯದಲ್ಲಿಯೂ, ಅದರಲ್ಲಿ ಈಗ ಶಿಕ್ಷಣದಲ್ಲಿ ಇದು ಮುಷ್ಕರ ಆಗಿದ್ದು ಬಹಳ ಒಂದು ದೊಡ್ಡ ಪೆಟ್ಟು ನಮ್ಮ ಆರ್ಥಿಕತೆ ವಿಷಯದ ಮೇಲೆ. ಈಗ ನಾನು ಹೇಳೋದು ಅಂತ ಹೇಳಿದ್ರೆ, ನಮ್ಗೆ ಶಿಕ್ಷಣ ಮೂಲಭೂತ ಹಕ್ಕು, ಆರೋಗ್ಯ ಮೂಲಭೂತ ಹಕ್ಕು, ಇತರ ಸವಲತ್ತುಗಳೆಲ್ಲ ಉಂಟು. ಯಾವುದೇ ವ್ಯವಸ್ಥೆಯನ್ನು ಸರಿಪಡಿಸುವಂತದ್ದು ಸರ್ಕಾರದ ಪಾಲುದಾರ ಪಕ್ಷ, ಆಡಳಿತ ನಡೆಸುವಂತವರಿಗೆ. ಸರಿ 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 ಸರಿ. ಮತ್ತೇನಂತ ಹೇಳಿದ್ರೆ, ವಿರೋಧ ಪಕ್ಷ ಕೂಡ ಆಡಳಿತ ಪಕ್ಷದ ಒಂದು ಜತೆಗಾರ ಆಗಿ ಮಾಡ್ಬೇಕಿತ್ತು. ಆದ್ರೆ ಈಗ ಎಲ್ಲಾ ಕಡೆಯಿಂದ ಅವರಿಗೆ ಒತ್ತಡ ಬರ್ತಾ ಉಂಟು. ಇದಕ್ಕೆ ಕೇಂದ್ರ ಸರ್ಕಾರ ಯಾವುದೇ ರೀತಿಯ ವ್ಯವಸ್ಥೆ ಮಾಡ್ತಾ ಇಲ್ಲ. ಮತ್ತೆ ಆತ್ಮಹತ್ಯೆ ಮಾಡಿಕೊಂಡವರಿಗೆ, ಅವರ ಮನೆಯವರಿಗೆ ನಾವು ಪರಿಹಾರ ಅಂತ ಹೇಳೋದಲ್ಲ, ಮುಂದಿನ ಭವಿಷ್ಯದಲ್ಲಿ ಈ ರೀತಿ ವ್ಯವಸ್ಥೆ ಮಾಡಿ ಕೊಡ್ಬೇಕನ್ನುವಂಥದ್ದಲ್ಲ ಸರ್, ವ್ಯವಸ್ಥೆ ಮಾಡಿಕೊಡ್ಬೇಕು. ಸರಿ ಸರಿ ಸರಿ. ಮತ್ತೆ ಏನಂತ ಹೇಳಿದ್ರೆ, ನಮ್ಮ ಈ ಪೊಲೀಸ್ ಲಾಠಿ ಚಾರ್ಜ್ ಯುವಕರ ಮೇಲೆ, ವಿದ್ಯಾರ್ಥಿಗಳ ಮೇಲೆ ಮಾಡಿದ್ದು ನಾವು ತೀವ್ರವಾಗಿ ನಾವು ಖಂಡಿಸ್ತೇವೆ, ವೆಲ್ಫೇರ್ ಪಾರ್ಟಿಯಿಂದ, ದಕ್ಷಿಣ ಕನ್ನಡ ವತಿಯಿಂದ. ಸರಿ ಸರಿ ಸರಿ, ಓಕೆ. ಧನ್ಯವಾದಗಳು ದಿವಾಕರ್ ಸರ್, ತಾವು ಇಷ್ಟೊತ್ತು ನಮ್ಮೊಂದಿಗೆ ಮಾತಾಡಿದ್ದೀರಿ. ಧನ್ಯವಾದ ಸರ್. ಈಗ ಕಂಟಿನ್ಯೂ ಮಾಡಿ ಸರ್. ಅದರ ಜೊತೆಗೆ ನಾನು ಇನ್ನೊಂದು ನಿಮ್ಮ ಹತ್ರ ಕೇಳಬೇಕು. ಈಗ ಚಳುವಳಿಯನ್ನು ಹತ್ತಿಕ್ಕುವ ಮುಖಾಂತರ ಸರ್ಕಾರ ವಿದ್ಯಾರ್ಥಿಗಳ ಧ್ವನಿಯನ್ನು ಕೂಡ ಅಡಗಿಸುವಂಥದ್ದು ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ ಅನ್ನುವಂಥದ್ದಕ್ಕೆ ಕಡತ್ತ ಉತ್ತರವನ್ನು ಕೊಡಬೇಕಂತ ಹೇಳಿ ಅದನ್ನೇ ನಾ ಹೇಳ್ತಾ ಇರುವಂತದ್ದು. ಭಾರತ ದೇಶದ ಇತಿಹಾಸದಲ್ಲಿ ನೋಡಿದ್ರೆ ವಿದ್ಯಾರ್ಥಿಗಳು, ಯುವಕರು ಬಹಳಷ್ಟು ಚಳುವಳಿಗಳನ್ನ ಪರಿಣಾಮಕಾರಿಯಾಗಿ ಮಾಡಿರುವಂತಹದ್ದು. ವಿದ್ಯಾರ್ಥಿಗಳ ಧ್ವನಿಯನ್ನ ನೀವು ದಮನಿಸುವ ಪ್ರಯತ್ನ ಮಾಡಿದ್ರೆ ಅದಕ್ಕೆ ಇರುವಂತಹ ಏನು ಪರಿಣಾಮ ಇದೆ ಅದು ನಮ್ಮ ಇತಿಹಾಸವೇ ನಮಗೆ ಹೇಳುತ್ತೆ. ಹೌದು ಹೌದು. ನಾವು ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅನ್ನ ನೋಡಬಹುದು, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನೋಡಬಹುದು, ಇಂಡಿಪೆಂಡೆನ್ಸ್ ಮೂವ್ಮೆಂಟ್ ಅನ್ನು ನೋಡಬಹುದು, ಸ್ವತಂತ್ರದ ನಂತರ ಆಗಿರುವಂತಹ JP ಮೂವ್ಮೆಂಟ್ ಅನ್ನ ನೋಡಬಹುದು.
ಇಂತಹ ಅನೇಕ ಮೂವ್ಮೆಂಟ್ ಅನ್ನು ನೋಡಿದಾಗ, ಹೋರಾಟಗಳನ್ನ ನೋಡಿದಾಗ ವಿದ್ಯಾರ್ಥಿಗಳ ಶಕ್ತಿ ನಿಜವಾದ ದೇಶದ ಶಕ್ತಿ. ವಿದ್ಯಾರ್ಥಿಗಳು ಒಂದುಗೂಡಿ ಸೇರಿ ಎಲ್ಲರೂ ಜತೆಯಾಗಿ ಸರ್ಕಾರದ ವಿರುದ್ಧ ಧ್ವನಿ ಎತ್ತುವಾಗ ಇಂತಹ ಕ್ರೂರವಾಗಿ ಹಲ್ಲೆ ನಡೆಸುವಂತಹದ್ದು ಎಷ್ಟರ ಮಟ್ಟಿಗೆ ಸರಿ? ಅಂದು ಮಾಡಿದಂತಹ ಬ್ರಿಟಿಷ್ ಸರ್ಕಾರ ಏನು ಅಂದು ಕಾಂಗ್ರೆಸ್ಸಿನ ನಾಯಕರು, ಕಾಂಗ್ರೆಸ್ಸಿನ ಕಾರ್ಯಕರ್ತರು, ಅದೇ ರೀತಿಯಲ್ಲಿ ಯುವಕರು, ವಿದ್ಯಾರ್ಥಿಗಳ ವಿರುದ್ಧ ಅಂದು ಮಾಡಿದಂತಹ ಹಲ್ಲೆ, ಅಂದು ಮಾಡಿದಂತಹ ದೌರ್ಜನ್ಯ, ಅಂದು ಮಾಡಿದಂತಹ ಕ್ರೂರವಾದಂತಹ ಇಷ್ಟೊಂದು ಭೀಕರವಾಗಿ ಹಲ್ಲೆ ಮಾಡಿರುವಂತಹದ್ದು ಜನರಲ್ ಡಯರ್ ತರಹದ ಒಂದು ತಂತ್ರವನ್ನ ರೂಪಿಸಿ ಇವತ್ತು ನರೇಂದ್ರ ಮೋದಿ ಅವರು ಜಂತರ್ ಮಂತರ್ನಲ್ಲಿ ಮಾಡಿರುವಂತಹ ಹಲ್ಲೆ ಇದು. ಇವತ್ತು ಈ ವಿದ್ಯಾರ್ಥಿ ಚಳುವಳಿ ಅಂದು ಹೇಗೆ ಬ್ರಿಟಿಷರನ್ನ ಒದ್ದು ಒಳಗೆ ಹಾಕಿದ್ರು ಕಾಂಗ್ರೆಸ್ನವರು ಸೇರಿ, ನಾಯಕರು ಮಹಾತ್ಮ ಗಾಂಧಿಯವರು, ಜವಾಹರ್ಲಾಲ್ ನೆಹರೂರವರು, ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು, ಮೌಲಾನಾ ಅಬುಲ್ ಕಲಾಂ ಆಜಾದ್ ರವರು, ಇವರೆಲ್ಲರೂ ಸೇರಿ ಇಡೀ ಕಾಂಗ್ರೆಸ್ ಪಕ್ಷ ಯಾವ ರೀತಿಯಲ್ಲಿ ಅಂದು ಬ್ರಿಟಿಷರನ್ನ ಸರ್ಕಾರದಿಂದ ಕಿತ್ತು ಹೊರಗಡೆ ಹಾಕಿ ಭಾರತ ದೇಶದಿಂದ ಏನು ಹೊರಗಡೆ ಹಾಕಿದ್ರು, ಅದೇ ರೀತಿಯಲ್ಲಿ ಇಂದು ಕಾಂಗ್ರೆಸ್ ಸರ್ಕಾರ, NSUI ಕಾಂಗ್ರೆಸ್ ಸರ್ಕಾರ ಸೇರಿ ಈ ಏನು ಅನ್ಯಾಯವನ್ನ ಮಾಡ್ತಾ ಇರುವಂತಹ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಇದೆ, ಇವರನ್ನ ರಾಜೀನಾಮೆಯನ್ನ ತೆಗೆದೇ ಬಿಡ್ತೀವಿ, ಇವರನ್ನ ಅಧಿಕಾರದಿಂದ ನಾವು ಹೇಗಾದ್ರೂ ಮಾಡಿ ಅಧಿಕಾರದಿಂದ ಇಳಿಸುವಂತಹ ಪ್ರಯತ್ನವನ್ನ ನಾವು ಮಾಡ್ತೀವಿ. ಸರ್, ಈಗ ಪ್ರಕಾಶ್ ಸರ್, ಈಗ ನಮ್ಮ ಅವರು ಅಬ್ದುಲ್ ಇವರು ಹೇಳಿದ ಹಾಗೆ ಈಗ ರಾಜೀನಾಮೆ ಕೊಡಬೇಕೆನ್ನುವಂಥದ್ದು, ಈಗ ರಾಜೀನಾಮೆ ಎನ್ನುವಂಥದ್ದೇ ಎಲ್ಲದಕ್ಕೂ ಪರಿಹಾರವಾ ಅಥವಾ ರಾಜೀನಾಮೆ ಯಾಕೆ ಕೊಡಬೇಕೆನ್ನುವಂಥದ್ದು? ನೋಡಿ, ರಾಜೀನಾಮೆ ಎನ್ನುವುದು ಎರಡು ರೀತಿಯಲ್ಲಿ ಆಗ್ತದೆ. ಒಂದು ನೈತಿಕ ಹೊಣೆ ಹೊತ್ತು ರಾಜೀನಾಮೆ, ಇನ್ನೊಂದು ತಪ್ಪಾದರೆ ರಾಜೀನಾಮೆ ಎನ್ನುವಂತಹದ್ದು. ಈಗ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಅಂದ ಕೂಡಲೇ ನಾವೊಂದು 70 ವರ್ಷದ ಹಿಂದೆ ಹೋದ್ರೆ 1956ರಲ್ಲಿ ಮೆಹಬೂಬ್ ನಗರದಲ್ಲಿ ಆದಂತಹ ಒಂದು ರೈಲ್ ಆಕ್ಸಿಡೆಂಟ್ ಬಗ್ಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಆಗ ರಾಜೀನಾಮೆ ಕೊಡ್ತಾರೆ. ನೆಹರು ಅವರು ಬೇಡ ಅಂತ ಹೇಳ್ತಾರೆ. ಆದ್ರೆ ಹೇಳ್ತಾರೆ ನೋಡಿ, ಅವರು ಟ್ರೈನಿನ ಅವರು ಇಂಜಿನ್ ಡ್ರೈವರ್ ಆಗಿರ್ಲಿಲ್ಲ, ಮಂತ್ರಿ ಆಗಿದ್ರು, ರೈಲ್ವೆ ಮಂತ್ರಿ, ಯಾರು ಲಾಲ್ ಬಹದ್ದೂರ್ ಶಾಸ್ತ್ರಿ. ಆದ್ರೂ ಅವ್ರು ಹೇಳ್ತಾರೆ ಇಲ್ಲ, ಇದು ನನ್ನ ಜವಾಬ್ದಾರಿ ಎನ್ನುವಂಥದ್ದು. ಇದನ್ನು ಹೇಳೋದು ನೈತಿಕ ಹೊಣೆ ಹೊತ್ತು ಅಂತ. ಇನ್ನೊಂದು ರಾಜೀನಾಮೆ ಏನು ಅಂದ್ರೆ ತಪ್ಪಾಗಿದೆ ನನ್ನಿಂದ ಅಂತ. ಈಗ ಸರ್ಕಾರದ ಸಮಸ್ಯೆಗಳು ಏನಿರ್ತದೆ ಅಂದ್ರೆ, ನೀವೀಗ ಡಾಟಾ ತೆಗೆದ್ರೆ ಸುಮಾರು 11 ವರ್ಷದಲ್ಲಿ ಕೇಂದ್ರ ಸರ್ಕಾರದಲ್ಲಿ 11 ವರ್ಷಗಳ ಡಾಟಾ ನೀವು ತೆಗೆದ್ರೆ ಯಾವುದೇ ಒಂದು ರಾಜೀನಾಮೆಯನ್ನು ಯಾರು ಕೊಟ್ಟಿಲ್ಲ ಕೊನೆಯ 11 ವರ್ಷಗಳಲ್ಲಿ. ಯಾಕೆ ಕೊಡ್ತಾ ಇಲ್ಲ ಎನ್ನುವಂಥದ್ದು ನೀವು ಅದನ್ನ ಚರ್ಚೆ ಮಾಡಿಕೊಂಡು ಅಥವಾ ಯೋಚನೆ ಮಾಡಿಕೊಂಡು ಹೋದ್ರೆ, ಎಲ್ಲಾದ್ರೂ ರಾಜೀನಾಮೆ ಕೊಟ್ರೆ ನಮ್ಮವರು ತಪ್ಪು ಮಾಡಿದ್ದಾರೆ ಎನ್ನುವ ಒಂದು ಸಂದೇಶ ಹೋಗಬಹುದು ಎನ್ನುವಂತ ಒಂದು ಭಯ, ತಪ್ಪು ಒಪ್ಪಿಕೊಂಡಿದ್ರು ಅಂತ. ಆದ ಕಾರಣ ಬಹುಶಃ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡುವವರು ಹೊರಟ್ರು ಇಲ್ಲ ನೀವು ಬೇಡ ಎನ್ನುವಂತ ಮಾತುಗಳು ಬಂದಿದೆ ಎನ್ನುವಂಥದ್ದು ಒಂದು ಸತ್ಯ ವಿಚಾರಗಳು, ತಪ್ಪುಗಳಾಗಿಲ್ಲ ಎನ್ನುವಂಥದ್ದನ್ನು ತೋರಿಸಿಕೊಳ್ಳಿಕ್ಕೆ. ಆದ ಕಾರಣ ಈಗ ಏನಾಗ್ತದೆ ಅಂದ್ರೆ, ಉತ್ತರವೂ ಇಲ್ಲ, ರಾಜೀನಾಮೆಯೂ ಇಲ್ಲ. ಉತ್ತರವೂ ಕೊಡುವುದಿಲ್ಲ, ನಾವು ರಾಜೀನಾಮೆ ಕೊಡುದಿಲ್ಲ. ನಾನೊಂದು ವಿಚಾರಗಳನ್ನು ಹೇಳಿಕೊಂಡು ಹೋದ್ರೆ ನೋಡಿ, ಸುಮಾರು ಇನ್ಸಿಡೆಂಟ್ ಇಂದ ರಾಜೀನಾಮೆ ಕೊಡಬೇಕಾಗ್ತದೆ. ಈಗ ನೀರವ್ ಮೋದಿ ಸಂದರ್ಭದಲ್ಲಿ ಸುಷ್ಮಾ ಸ್ವರಾಜ್ ಇರ್ಬೋದು, ಸ್ಮೃತಿ ಇರಾನಿ ಶಿಕ್ಷಣ ಸಚಿವರಾಗಿದ್ದಾಗ, ಅಶ್ವಿನಿ ವೈಷ್ಣವ್ ಅವರು ಬಲ್ಸೂರಲ್ಲಿ, ಇವರು ಯಾರು ಲಾಲ್ ಬಹದ್ದೂರ್ ಶಾಸ್ತ್ರಿ ಒಂದು ಟ್ರೈನ್ ಆಕ್ಸಿಡೆಂಟಕ್ಕೆ ಅವರು ಇದು ಮಾಡಿರೋದು, ಏನು ರಿಸೈನ್ ಮಾಡಿರೋದು ಒಂದೇ ಟ್ರೈನ್ ಆಕ್ಸಿಡೆಂಟ್. ಬಲ್ಸೂರಲ್ಲಿ 3 ಟ್ರೈನ್ಗಳು ಒಂದರ ಮೇಲೆ ಒಂದು, ನಿಮ್ಗೆ ಗೊತ್ತಿರಬಹುದು, ಒಂದಷ್ಟು ಮಂದಿ ಸತ್ರು. ಅದಕ್ಕೆ ಅವರು ರಾಜೀನಾಮೆ ಕೊಡಲಿಲ್ಲ. ಅಲ್ಲ, ರಾಜೀನಾಮೆ ಕೊಡಬೇಕು ಅಂತ ಏನಿಲ್ಲ, ಅಗತ್ಯತೆಗಳಿಲ್ಲ, ನೈತಿಕ ಹೊಣೆ ಹೊತ್ತು ಕೊಡುವಂತ. ರಾಜೀನಾಮೆ ಕೊಟ್ಟರೆ ಕೂಡ ಸಮಸ್ಯೆ ಬಗೆಹರಿತದೆ ಇಲ್ಲ ಅಂತ ಹೇಳಿಕ್ಕೆ ಆಗೋದಿಲ್ಲ. ಆದ್ರೆ ಈ ಸಂದರ್ಭದಲ್ಲಿ ಏನಾಗಿದೆ ಅಂದ್ರೆ ನೋಡಿ, ಇಲ್ಲಿ ಅವರು ಒಂದು ಬಹಳ ಇಂಟ್ರೆಸ್ಟಿಂಗ್ ವಿಚಾರಗಳು ಏನು ಅಂದ್ರೆ, ನಾವು ವ್ಯವಸ್ಥೆಯನ್ನು ಸರಿ ಮಾಡಿಕೊಂಡು ಹೋಗ್ತೇವೆ ಎನ್ನುವಂಥದ್ದು ಶಿಕ್ಷಣ ಸಚಿವರು ಹೇಳುವಂಥದ್ದು. ವ್ಯವಸ್ಥೆಯನ್ನು ಸರಿ ಮಾಡಿಕೊಂಡು ಹೋಗ್ತೇವೆ. ಈಗ ಒಂದು ATM ಇದೆ ಅಂತ ಇಟ್ಕೊಳ್ಳೋಣ. ATM ಅಲ್ಲಿ CCTV ಇಟ್ಟಿದ್ದಾರೆ, ಆಯ್ತಾ? CCTV ಇಟ್ಟ ಮೇಲೆ ಒಬ್ರು ಕಾವಲುಗಾರನ ಇಟ್ಟಿರ್ತಾರೆ. ಕಾವಲುಗಾರ ಏನ್ ಮಾಡ್ತಾನೆ, CCTV ಇದೆ ಅಂತ ಹೇಳಿ ಮನೆಯಲ್ಲಿ ಮಲಕೊಳ್ತಾನೆ, ಆಯ್ತಾ? ಕಳ್ಳರು ಬಂದು ಎತ್ತಿಕೊಂಡು ಹೋಗ್ತಾರೆ. ಮರುದಿವಸ ಕಾವಲುಗಾರ ಹೇಳ್ತಾನೆ, ಅಯ್ಯೋ CCTV ಎಲ್ಲ ಕಂಡಿದೆ ನನಗೆ, ನೀವೊಂದು ಎನ್ಕ್ವೈರಿ ಮಾಡಿ ಕಮಿಟಿ ಮಾಡಿ ಹಿಡೀರಿ ಅಂತ. ಯಾಕಂದ್ರೆ CCTV ಅಲ್ಲಿ ಇದೆ ಅಲ್ಲ, ಆಯ್ತು ಅಂತ ಇವರು ಬ್ಯಾಂಕ್ನವ್ರು ಒಪ್ತಾರೆ, ಅವನ ಮೇಲೆ ಒಪ್ಪಿಕೊಳ್ತಾರೆ. ಆದ್ರೆ ಕಾವಲುಗಾರ ಅಲ್ಲಿ ಕೂತ್ಕೊಂಡು ನೋಡ್ತಾ ಇದ್ರೆ, ಕರ್ತವ್ಯ ಮಾಡ್ತಾ ಇದ್ರೆ ಕದಿಯುವಂತ ಸಾಧ್ಯತೆ ಇಲ್ಲ. ಹೀಗಿರುವಾಗ ಒಂದು ಸಣ್ಣ ನೈತಿಕ ಹೊಣೆ, ರಾಜೀನಾಮೆ ಕೊಡಬೇಕು ಅಂತ ನಾವು ಯಾರು ಹೇಳೋದಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಅವರು ಬರೀ ದಾಖಲೆಗಳನ್ನು ಮಾತ್ರ ವೀಕ್ಷಿಸುವ ಬದಲು, ಅಥವಾ ಬೇರೆ ಪಕ್ಷದಿಂದ ಅಥವಾ ಬೇರೆ ಮೂಲದಿಂದ ಅವರಿಗೆ ವರದಿಗಳು ಬರೋ ಮೊದಲು ಅವರ ಇಂಟೆಲಿಜೆನ್ಸ್ ಎಲ್ಲ ಇದೆ, ಅದರ ಮೂಲಕ ಅದನ್ನು ಏನದು ನಿರೂಪಣೆ ಮಾಡಿ ಇಂಥ ಘಟನೆಗಳು ಆಗದಾಗೆ ನೋಡಿದ್ರೆ ಅದು ಒಳ್ಳೆಯದು ಎನ್ನುವಂಥದ್ದು. ರಾಜೀನಾಮೆ ಎಲ್ಲದಕ್ಕೆ ಉತ್ತರ ಅಲ್ಲ. ಓಕೆ, ಸುಮಿ ಸರ್, ಇವಾಗ ನೀಟ್ ಪರೀಕ್ಷೆಯಲ್ಲಿ ಆಗಿರುವಂಥ ಗೊಂದಲ,
ಆ ಗೊಂದಲಗಳನ್ನೆಲ್ಲ ಕೇಂದ್ರ ಸರ್ಕಾರ ಒಂದು ತಕ್ಕ ಮಟ್ಟಿಗೆ ಒಂದು ಪರಿಹರಿಸಿದೆ, ಸರಿಪಡಿಸಿದೆ ಅಂತ ಆದರೆ ಮತ್ತೆ ಪುನಃ ಯಾಕೆ ಈ ಪ್ರತಿಭಟನೆ ಅನ್ನುವಂಥದ್ದನ್ನು ಯಾಕೆ ಮಾಡ್ತಾರೆ ಅನ್ನುವಂಥದ್ದು ನಿಮ್ಮ ಆಶಯ, ಅಭಿಪ್ರಾಯ ಇರ್ಬೋದು? ನೋಡಿ, ಇದನ್ನ ವಿದ್ಯಾರ್ಥಿಗಳನ್ನ ಬೆಳೆಸ್ಕೊಂಡು ಯಾವ ಈ ನಕಲಿ ಹೋರಾಟಗಾರರಿದ್ದಾರೆ, ಇವತ್ತು ಇತಿಹಾಸದ ಬಗ್ಗೆ ಬಹಳ ಮಾತನಾಡುವಂತವ್ರು, ಸಂವಿಧಾನವನ್ನ ಇಟ್ಕೊಂಡು ಮಾತನಾಡುವಂತವ್ರೆಲ್ಲರೂ ಇದರ ಮೂಲ ಉದ್ದೇಶ ಏನು ಅಂತ ಕೇಳಿದ್ರೆ, ಕೇಂದ್ರ ಸರ್ಕಾರ ಈ ಬಾರಿ ಅಧಿವೇಶನದಲ್ಲಿ FCRA ಬಿಲ್ ಅನ್ನ ಮಂಡನೆ ಮಾಡ್ಲಿಕ್ಕೆ ಹೊರಟಿದೆ. ಇವತ್ತು FCRA ಬಿಲ್ ಅನ್ನ ಮಂಡನೆ ಆದ್ರೆ ಇದನ್ನ ಹೇಳಬೇಕೋ ಹೇಳಬಾರ್ದು ಗೊತ್ತಿಲ್ಲ, ಸೋನಂ ವಾಂಗ್ಚುಕ್ ಸೇರ್ಕೊಂಡು ಎಲ್ರಿಗೂ ಇದರಿಂದ ನಷ್ಟ ಆಗ್ತದೆ. ಇವತ್ತು ಯಾರು ಹೋರಾಟ ಮಾಡ್ತಿದ್ದಾರೆ ಇವರಿಗೆ ಎಲ್ರಿಗೂ ನಷ್ಟ ಆಗ್ತದೆ. ಸೋನಂ ವಾಂಗ್ಚುಕ್ ನ FCRA ಬಿಲ್ 2025ರಲ್ಲಿ ಕ್ಯಾನ್ಸಲ್ ಆಯ್ತು. ಆನಂತರ ಸೋನಂ ವಾಂಗ್ಚುಕ್ ರವರು ಲಡಾಖ್ ಅಲ್ಲಿ ಹೋರಾಟಕ್ಕೆ ಆರಂಭ ಮಾಡ್ತಾರೆ. ಲಡಾಖ್ ನಲ್ಲಿ ಹಿಂಸಾಚಾರ ಆಯ್ತು. ಸೋನಂ ವಾಂಗ್ಚುಕ್ ಹೇಳ್ತಾರೆ ಭಾರತದ ಸರ್ಕಾರವನ್ನು ಬೆದರಿಸುವಂತ ಕೆಲಸವನ್ನ ಮಾಡ್ತಾರೆ. ಒಂದು ವೇಳೆ ನೀವು ನಮ್ಮ ಮಾತನ್ನ ಕೇಳಲಿಲ್ಲ ಅಂದ್ರೆ ಚೈನಾಗೆ ನಾವು ದಾರಿ ತೋರಿಸಬೇಕಾಗ್ತದೆ ಅಂತ ಹೇಳಿ ಇವತ್ತು ಸೋನಂ ವಾಂಗ್ಚುಕ್ ಮೊನ್ನೆ ಈ ಹೋರಾಟಕ್ಕಿಂತ ಮುಂಚೆ ಪಾಕಿಸ್ತಾನ ಮತ್ತು ಚೀನಾದಲ್ಲಿ ಕಾನ್ಫರೆನ್ಸ್ ಅನ್ನು ಅಟೆಂಡ್ ಮಾಡ್ಕೊಂಡು ಬಂದಿದ್ದಾರೆ. FCRA ಬಿಲ್ ಅನ್ನ ಯಾವುದೇ ಕಾರಣಕ್ಕೂ ಪಾಸ್ ಮಾಡ್ಲಿಕ್ಕೆ ಬಿಡಬಾರ್ದು ಅಂತ ಹೇಳಿ ಅಮೆರಿಕದಿಂದ ಹಿಡಿದು ಇಲ್ಲಿನವರೆಗಿನ ವಿದೇಶಿ ಶಕ್ತಿಗಳು ಯಾರಿದ್ದಾರೆ, ಯಾರೆಲ್ಲ ದೇಶ ವಿರೋಧಿಗಳು ಇಲ್ಲಿ ದೇಶದಲ್ಲಿ ಕೂತ್ಕೊಂಡು ವಿದೇಶದ ಪರವಾಗಿ ಕೆಲಸ ಮಾಡ್ತಾರೆ. CIA ಏನು ಜುಲೈ 17ಕ್ಕೆ ರಿಪೋರ್ಟ್ ಕೊಡ್ತದೆ, ಇಲ್ಲಿ ಏನು ಜಂತರ್ ಮಂತರ್ ಇಂದ ಸಂಸತ್ತಿಗೆ ಚಲೋ ಆಗ್ತದೆ ಅಂತ ಹೇಳಿ. ಭಾರತದ ಇಂಟೆಲಿಜೆನ್ಸ್ ಇಲ್ಲದಂತ ಮಾಹಿತಿಗಳು CIAಗೆ ಬರ್ಬೇಕಾದ್ರೆ ಕಾರಣ ಏನು? ನಿನ್ನೊಬ್ಬ ಇನ್ಫ್ಲುಯೆನ್ಸರ್ ಹೇಳ್ತಾನೆ, ಮೊನ್ನೆಯಿಂದ ಅನೇಕ ಇನ್ಫ್ಲುಯೆನ್ಸರ್ ಗಳು ಹೇಳಿದ್ರು ನಮ್ಮ ಒಂದು ಕೊಲಾಬ್ರೇಷನ್ಗೆ ವಿಡಿಯೋ ಕೊಲಾಬ್ರೇಷನ್ಗೆ 65,000 ಅಂತ ಹೇಳಿ. ಕನಿಷ್ಠ 10,000 ಕೊಲಾಬ್ರೇಷನ್ ಆಗಿದೆ ಅಂತ ಹೇಳಿ ಮಾಹಿತಿ ಇದೆ. ಒಂದಕ್ಕೆ 65,000 ಅಂತ ಹೇಳಿದ್ರೆ 10,000 ಕೊಲಾಬ್ರೇಷನ್ಗೆ 65 ಕೋಟಿ ಹಣ ಆಯ್ತು. ಇದೆಲ್ಲೆಲ್ಲಿಂದ ಬರ್ತಾ ಇದೆ? ಯಾವ CJP ಮಾಡ್ತಾ ಇದೆ? ಇವತ್ತು ಇತಿಹಾಸವನ್ನ ಪರಿಪಾಟಿಸುವಂತವರು ಇತಿಹಾಸದ ಅನೇಕ ಕ್ಷಣಗಳನ್ನ ಮರ್ತಿದ್ದಾರೆ. ಇವತ್ತು JP ಮೂವ್ಮೆಂಟ್ ಗಳು ಯಾಕಾಗಿ ಆಯ್ತು, ಸಂವಿಧಾನದ ಕಗ್ಗೊಲೆಗೆ ಯಾವಾಗ ಆಯ್ತು, ಇದನ್ನೆಲ್ಲ ನೆನಪಿಸಬೇಕಾಗ್ತದೆ.